ಸೊಲ್ಮೆಲೋ ನಮ್ಮ ಕುಡ್ಲ ತುಳುವಾರ್ತಿಲೋ ಐತೇನಿತ ಮಲ್ಲ ಸುದ್ದಿಲೋ ಅಂತಾರಾಷ್ಟ್ರ ಭೇಟಿ ಬಚಾವೋ ಭೇಟಿ ಪಡಾವೋ ಕಾರ್ಯಕ್ರಮದ ಲೆಕ್ಕೊಡು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪುಂಜೋಕ್ಲಿನ ದಿನಾಚರಣೆ ನೂದು ಪಾಸಾಯನ ಸರ್ಕಾರಿ ಅನುದಾನದ ಮಲ್ಲ ಶಾಲೆಲೆಡು ಮರ್ಯಾದೆ ರಾಜ್ಯಡು ಕೊರೋನಾ ಇಂಜೆಕ್ಷನ್ ಕೊರಿಯರೆ ಅಟ್ಟಣೆ ಸುರೂತ ಹಂತಡು ಆರೋಗ್ಯ ಸೇವೆಡು ಪುನಕ್ಲಿಗು ಆರೋಗ್ಯ ಕಾರ್ಯಕರ್ತರಿಗೂ ಮರ್ದು ಜಿಲ್ಲಾಧಿಕಾರಿಗಳಿಗೂ ಓಲೆ ಬರೆಯಿನ ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಕೊರೋನಾ ಮಾರ್ಗಸೂಚಿದ ಪೊರ್ತೂರು ಜನಕ್ಲಿಗು ನಮ್ಮ ಕುಡ್ಲಡ್ದು ಇಲ್ಲಡೆ ಕುಲ್ಲುದು ತೂಪಿನ ಕಾರ್ಯಕ್ರಮ ಪೆರ್ಮೆದ ಸಂಗತಿ ಮೂಜನೆ ದಿನದ ದಸರಾ ವೈಭವ ಉದಿಪನ ಮಲ್ತದು ವೇದವ್ಯಾಸ ಕಾಮತ್ ಒಟ್ರಾಸಿ ತಿರ್ಗೊಂದಿಪ್ಪುನ ಕೈಕಂಚಿಲೆಗು ಒಂಜಿನಿಲೆ ನವಮಂಗಳೂರು ಬಂದರ ಟ್ರಸ್ಟ್ ಹಿಡಿದು 5 ಎಕರೆ ಜಾಗಿಡು ಗೋಶಾಲೆ ಕಟ್ಟಿಯರೆ ಚಿಂತನೆ ವಾರ್ತೆದ ವಿವರ ಅಂತಾರಾಷ್ಟ್ರ ಭೇಟಿ ಬಚಾವೋ ಭೇಟಿ ಪಡಾವೋ ಕಾರ್ಯಕ್ರಮದ ಲೆಕ್ಕೊಡು ಪೊಂಜುಕ್ಲಿನ ದಿನಾಚರಣೆ ಅಂಗಾರೆ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಭಾಂಗಣಡು ನಡೆತದೆ ಜಿಲ್ಲಾ ಪಂಚಾಯತ್ ಗುರುಕಾರ್ತಿ ಮೀನಾಕ್ಷಿ ಶಾಂತಿಗೋಡು ಕಾರ್ಯಕ್ರಮ ಉದಿಪನ ಮಲ್ತಿರು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಳಿನ ಪ್ರಾಧಿಕಾರ ಪೊಂಜೋ ಬುಕ್ಕ ಜೋಕ್ಲಿನ ಅಭಿವೃದ್ಧಿ ಇಲಾಖೆದ ಒಟ್ಟು ಸೇರಿಗೆಡು ಅಂತಾರಾಷ್ಟ್ರೀಯ ಭೇಟಿ ಬಚಾವೋ ಭೇಟಿ ಪಡಾವೋ ಕಾರ್ಯಕ್ರಮದ ಲೆಕ್ಕೊಡು ಪೊಂಜೋಕ್ಲಿನ ದಿನಾಚರಣೆ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ನೇತ್ರಾವತಿ ಸಭಾಂಗಣಡು ನಡೆದಿದೆ ಜಿಲ್ಲಾ ಪಂಚಾಯತ್ ಗುರುಕಾರ್ತಿ ಮೀನಾಕ್ಷಿ ಶಾಂತಿಗೋಡು ಕಾರ್ಯಕ್ರಮ ಉದಿಪನ ಮಲ್ತಿರು ಎಸ್ಎಸ್ಎಲ್ಸಿ ಪರೀಕ್ಷೆಡು ಹೆಚ್ಚ ಮಾರ್ಕದೆತ್ತಿನ 17 ಜೋಕ್ಲಿಗು ಬೊಕ್ಕ ನೂದು ಪಾಸಾಯಿನ 17 ಸರ್ಕಾರಿ ಅನುದಾನಿತ ಮಲ್ಲ ಶಾಲೆಲೆಗು ಪುರಸ್ಕಾರ ಕೊರ್ತು ತಮ್ಮನೋದ ಮರ್ಯಾದೆ ಮಲ್ತಿರು ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಮೇಯರ್ ದಿವಾಕರ್ ಪಾಂಡೇಶ್ವರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆರ್ ಸೆಲ್ವಮಣಿ ಜಿಲ್ಲಾ ಪಂಚಾಯತ್ ಒತ್ತು ಗುರುಕಾರ್ತಿ ಕಸ್ತೂರಿ ಪಂಜಾ ಪಾಲ್ದೆತೊಂಡಿರು ಸುಳ್ಯದ ವಸತಿ ಗೃಹ ಒಂಚಿಟ್ಟು ಐವರ್ನಾಡ್ ಕಟ್ಟತ್ತಾರ್ದ ಜವನೆ ದರ್ಶನ್ ಬುಕ್ಕ ಬೆಳ್ತಂಗಡಿ ಕಲ್ಮಚಿದ ಜವಂದಿ ಇಂದಿರಾ ಸೋಮಾರ ಜೂವದೆತೊನ್ನ ಬಗೆಟ್ಟು ಸುಳ್ಯ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿತ್ತದು ಪೊಲೀಸರು ಬಾರಿ ತನಿಖೆ ನಡೆಪಾದಿರು ಐವರ್ನಾಡ್ ಕಟ್ಟತಾರ್ದ 19 ವರ್ಷ ಪ್ರಾಯದ ದರ್ಶನ್ ಬುಕ್ಕ ಬೆಳ್ತಂಗಡಿ ಕಲ್ಮಚಿದ 19 ವರ್ಷ ಪ್ರಾಯದ ಇಂದಿರಾ ಪ್ರೀತಿ ಮಲ್ತೊಂದಿದ್ದು ಸೋಮಾರ ಸುಳ್ಯದ ವಸತಿ ಗೃಹ ಒಂಚಿಟ್ಟು ಜೂವದೆತೊಂದಿರು ಅಕ್ಟೋಬರ್ 17 ಅಕುಲು ರೂಮ್ ದೆತೊಂದಿತ್ತಿರು ಸೋಮಾರ ಲಾಡ್ಜ್ ದಕಲು ಕೋಣೆ ಪರಿಶೀಲನೆ ಮಲ್ಪನಗ ಇರುವೆರ್ಲ ಜೂವದೆತೊನ್ನ ಗೊತ್ತಾತಂಡು ಜವನೆ ರಬ್ಬರ್ ಟ್ಯಾಪರ್ ಅದ ಕೆಲಸ ಮಲ್ತೊಂದಿತ್ತಿದ್ದು ಜವಂದಿ ಕುಡ್ಲದ ಶೋರೂಮ್ ಒಂಚಿಟ್ಟು ಕೆಲಸ ಮಲ್ತೊಂದಿತ್ತಿರೆಂದು ತಿಳಿದು ಬೈತಂಡು ಸುಳ್ಯ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿದ್ದು ತನಿಖೆ ಮಲ್ತೊಂದುಲ್ಲೇರು ಕೊರೋನಾ ಮಾರ್ಗಸೂಚಿದಂಚ ಪಾಕಜನಕ್ಕೂ ಮಾರ್ನೆಮಿದ ಕಾರ್ಯಕ್ರಮಗಳನ್ನು ತುಯರೆ ಸಾಧ್ಯ ಹೊಂದಿಜೆ ಅಂಚಿನವಲು ಇಲ್ಲಡೆ ಕುಲ್ಲುದು ತೂಪಿನಂಚಿತ್ತಿನ ನಮ್ಮ ಕುಡ್ಲ ಕಾರ್ಯಕ್ರಮ ದಿವನ್ನವು ಪೆರ್ಮೆದ ಸಂಗತಿಂದು ಶಾಸಕರು ವೇದವ್ಯಾಸ ಕಾಮತ್ ಪಂತಿರು ನಮ್ಮ ಕುಡ್ಲದ ದಸರಾ ವೈಭವ ಮೂಜನೆ ದಿನದ ಕಾರ್ಯಕ್ರಮ ಉದಿಪನ ಮಲ್ತದು ಅರ್ಪಾತಿರಿಯರು 10 ದಿನ ನಡಪುನ ಮಾರ್ನೆಮಿ ದಸರಾ ಉತ್ಸವದ ಪೊರ್ತುಡು ನಮ್ಮ ಕುಡ್ಲ ಸಂಸ್ಥೆ ದಸರಾ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಟ್ಟು 10 ದಿನ ಪ್ರಸಾರ ಮಲ್ತೊಂದುಂಡು ಮೂಜನೆ ದಿನ ಸೋಮವಾರದ ಕಾರ್ಯಕ್ರಮನು ಶಾಸಕರು ವೇದವ್ಯಾಸ ಕಾಮತ್ ಉದಿಪನ ಮಲ್ತಿರು
ಶಾಸಕರು ಪಾತೆರ್ತು ಮಾರ್ನಿಮಿ ಉಚ್ಚಯ ನಮ್ಮ ಬದುಕಡು ಹೊಸ ಉತ್ಸಾಹ ಉಮೇದ್ ಮೂಡಾವುಡು ಕೊರೋನಾ ಮಾರ್ಗಸೂಚಿದಂಚ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದೀವೋಣ್ಯರೆ ಸಾಧ್ಯ ಆವೊಂದಿಜ್ಜಿ ಉತ್ಸವ ಜಾತ್ರೆ ತುಯ್ಯರೆ ಸಾಧ್ಯ ಆವೊಂದಿಜ್ಜಿ ಇಂಚಿನ ಪೊರ್ತುಡು ಇಲ್ಲಡೆ ಕುಲ್ಲುದು ಕಾರ್ಯಕ್ರಮ ತೂಪುನಂಚ ನಮ್ಮ ಕುಡ್ಲ ಸಂಸ್ಥೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸಾರ ಮಲ್ತೊಂದುಂಡು ಒಂದು ಪೆರ್ಮೆದ ಸಂಗತಿಂದ ಪಂಡೆರು ಸಾವಿರಾರು ಜನರ ಬಹಳ ವೈಭವದ ಪ್ರತಿಭೆಗಳಿಗೆ ಈ ವೇದಿಕೆ ಅವಕಾಶಗಳನ್ನು ಕೊಡ್ತಾ ಬಹಳ ಯಶಸ್ವಿ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದ ನಂತರ ಅವತ್ತು ನಾನು ಇದೇ ವೇದಿಕೆಯಲ್ಲಿ ಅವರಿಗೊಂದು ಮಾತನ್ನು ಹೇಳಿದ್ದೆ. ಕರ್ಕೆರಣ್ಣ ಒಂಜಿ ನೆತ್ತ ಒಟ್ಟಿಗೆ ನನ್ನ ನವರಾತ್ರಿದ ಕಾರ್ಯಕ್ರಮಲ್ಲ ನಿಕುಲು ಇಂಚನೆ ಮಲ್ಪಡಾದು ಯಾನೊಂಜಿ ನಿಕಲಡ ಕೇನೊಂದುಲ್ಲೆ ಅಂತೇಳಿ ಅವರ ಹತ್ರ ಹೇಳಿದೆ. ಅವತ್ತಿನ ಅವರು ಕಾರ್ಯಕ್ರಮದ ಒಟ್ಟೊಂದು ತುಣುಕನ್ನು ನನಗೆ ತೋರಿಸಿದರು. ಆ ಮಾಧ್ಯಮದಲ್ಲಿ ಅವರು 10 ನಿಮಿಷದಲ್ಲಿ ಇಡೀ ಗಣೇಶೋತ್ಸವದ 5 ದಿವಸದಲ್ಲಿ ಮಾಡಿದ ಕಾರ್ಯಕ್ರಮಗಳು ಎಷ್ಟೊಂದು ಪ್ರತಿಭೆಗಳು ಅವರು ಇಲ್ಲಿ ಅವಕಾಶ ಕೊಟ್ಟಿದ್ದರು ಅಂತೇಳುವಂಥ ಪ್ರತಿಯೊಂದು ಪ್ರತಿಭೆಗಳ ವಿಷಯವನ್ನು ಅವರು ತೋರಿಸಿದಾಗ ಈ ಕಾರ್ಯಕ್ರಮ ಇಷ್ಟೊಂದು ಸುಂದರವಾಗಿ ಮೂಡಿ ಬಂದಿದೆ ಅಂತೇಳುವಂಥದ್ದು ನನಗೇ ಆಶ್ಚರ್ಯವಾಗಿ ನಾನು ಹೇಳಿದೆ. ಹಾಗಾಗಿ 5 ದಿವಸದ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಸುಂದರ ಆಗಿದೆ, ಆದರೆ ಇನ್ನು ನವರಾತ್ರಿಯಲ್ಲಿ 9 ದಿವಸದಲ್ಲಿ ಭಾಳ ದೊಡ್ಡ ರೀತಿಯ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಆಗ್ತದೆ ಅಂತೇಳುವಂಥ ಭಾವನೆಯೊಂದಿಗೆ ನಾನು ಅವರಿಗೆ ಈ ಮಾತನ್ನು ಹೇಳಿದ್ದೇನೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ಸಿನಲ್ಲಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಲೆಕ್ಕ ಪರಿಶೋಧಕರು ಐಸಿಎಐ ಕುಡ್ಲದ ಗುರುಕಾರ್ಯರು ಎಸ್ ನಾಯ್ಕ್ ಕಾರ್ಯಕ್ರಮವನ್ನು ಉದ್ದೇಶಿಸಿದ್ದು ಪಾತಿರಿಯರು. ನವರಾತ್ರಿಯ ಪರ್ವಕಾಲದಲ್ಲಿ ಈ ಸಾರಿ ಕೋವಿಡ್ನಿಂದಾಗಿ ಹಿಂಜರಿಕೆ ಆದರೂ ಕೂಡ ನಾವು ನಮ್ಮ ಕುಡ್ಲದಲ್ಲಿ 1500 ಕಲಾವಿದರಿಂದ 10 ದಿನಗಳ ಕಾಲ ನಿರಂತರ ಬೆಳಗ್ಗಿಂದ ರಾತ್ರಿವರೆಗೆ ಅನೇಕ ನಮ್ಮ ತುಳುನಾಡಿನ ನಮ್ಮ ಒಂದು ಹಿಂದೂ ಸಂಸ್ಕೃತಿಯ ಒಂದು ಪ್ರತೀಕ ಅನ್ನುವಂತೆ ಅನೇಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಿರ್ವಹಿಸ್ತಾ ಇರುವುದಕ್ಕೆ ನಮ್ಮ ಕುಡ್ಲ ವಾಹಿನಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ PS ಎಡಪಡಿತ್ತಾಯರು ಗುರುಕಾರ್ಮೆ ವಹಿಸಿದ ಪಾತಿರ್ದು ದೇಶದೊರ್ಮೆಡು ಕೊರೋನಾ ಸೀಕದ ಪೋಡ್ಗೆ ಉಂಡು ಕೊರೋನಾ ಸೀಕದ ಐನಾತ್ ಬೇಗ ದೇಶ ಬಿಡುಗಡೆ ಆವಡು ಸಾಮಾನ್ಯ ಜನಕುಲು ಕೊರೋನಾ ಮರ್ದು ಕಮ್ಮಿ ವಿಲೆಟ ತಿಕ್ಕುನಂಚ ಆವಡಂದು ಪಂಡಿನ ಎಡಪಡಿತಾಯರು ಕುಡ್ಲದ ದಸರಗು ವಿಶ್ವ ಮಟ್ಟುಡು ಮಲ್ಲ ಪುದರ್ ಬರ್ಪುನಂಚ ಮಲ್ತಿನ ಜನಾರ್ದನ ಪೂಜಾರಿಯರನ ಕಾರ್ಯಕ್ಕೂ ಮೆಚ್ಚುಗೆ ತಿರಿಪಾಯರು. ನಮ್ಮ ಕಾಮಾದಿ ವೈರಿಗಳನ್ನು ದೂರ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗತ್ತೆ. ಅದು ಕಾಮ ಇರಬಹುದು, ಕ್ರೋಧ ಇರಬಹುದು, ಲೋಭ ಇರಬಹುದು, ಮೋಹ ಮದ ಮತ್ಸರ, ಈ ಷಡ್ವೈರಿಗಳನ್ನು ಅದಕ್ಕೆ ತಿಲಾಂಜಲಿಯನ್ನು ಹಾಡುವಂಥ ಈ 9 ರಾತ್ರಿಚರರ ಸಂಹಾರವೇ ದೇವಿಚರಿತೆಯ ಆಂತರ್ಯ ಆಗಿದೆ. ಹಾಗಾಗಿ ನಾವಿದನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಬೇಕು. ನಾನು ನಿಜವಾಗಿಯೂ ಕರ್ಕೇರ ಬ್ರದರ್ಸ್ಗೆ ಒಂದು ರೀತಿಯಲ್ಲಿ ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಬಹಳ ಅರ್ಥಪೂರ್ಣವಾಗಿ ನೀವು ಆಚರಿಸ್ತಾ ಇದ್ದೀರಿ, ಜನಮಾನಸದಲ್ಲಿ ನೀವು ಸದಾ ಇರ್ತೀರಿ. ಯಾಕೆಂತ ಹೇಳಿದ್ರೆ ಇದು ಅರ್ಥಪೂರ್ಣವಾದ ಜವಾಬ್ದಾರಿಯುತ ಆಚರಣೆ ಆಗಲಿ ಈ ನವರಾತ್ರಿ ಅಂತ ಹೇಳುವಂಥದ್ದು. ಕೆಎಂಸಿ ಆಸ್ಪತ್ರೆದ ಒತ್ತು ವೈದ್ಯಕೀಯ ಮುಖ್ಯಸ್ಥರು ಡಾಕ್ಟರ್ ದೀಪಕ್ ಕಾರ್ಮಡಿ, ಮರಿಯನ್ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಆಡಳಿತ ನಿರ್ದೇಶಕರು ನವೀನ್ ಕಾರ್ಡೋಜಾ, ಮೊಗವೀರ ಮಹಾಜನ ಸಂಘ ಉಚ್ಚಿಲಬುಕ್ಕ ಬೋಳೂರು ಮೊಗವೀರ ಮಹಾಸಂಘದ ಒತ್ತು ಗುರುಕಾರ್ಯರು ದೇವದಾಸ್ ಬೋಳೂರು ಪಾಲ್ದೆ ತುಂಡರು. ನಮ್ಮ ಕುಡ್ಲದ ನಿರ್ದೇಶಕರಾಯಿನ ಮೋಹನ್ ಬಿ ಕರ್ಕೇರ ಪುಕ್ಕ ಲೀಲಾಕ್ಷ ಬಿ ಕರ್ಕೇರ ಒಟ್ಟುಗಿತ್ತಿರು. ಸಾಹಿಲ್ ರೈ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ರಾಜ್ಯಡು ಕೊರೋನಾ ಇಂಜೆಕ್ಷನ್ ಕೊರಿಯರ ತಯಾರು ನಡತೊಂದುಂಡು ಸುರೂತ ಹಂತಡು ಆರೋಗ್ಯ ಬೇಲೆ ದಕ್ಲೆಗ್ ಬೊಕ್ಕ ಕಾರ್ಯಕರ್ತರಿಗೂ ಇಂಜೆಕ್ಷನ್ ಕೊರ್ಪುಂಡು ಅಂಚಾದು ರಾಜ್ಯದ ಮಾತಾ ಜಿಲ್ಲಾಧಿಕಾರಿಗಳಿಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ನಿರ್ದೇಶಕರು ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಓರೆ ಬರೆದಿತ್ತದು ಆರೋಗ್ಯ ಕರ್ತವ್ಯಡು ಉಪ್ಪು ನಕ್ಲಿನ ಮಾಹಿತಿ ಕೊರಿಯರ ಕೇಳುತ್ತಿರು. ಕೊರೋನಾ ಇಂಜೆಕ್ಷನ್ ಕೊರಿಯರೆ ತಯಾರಾದಿತ್ತದು ರಾಜ್ಯಡು ಸುರೂತ ಹಂತದ ಅಭಿಯಾನಡು ಜಿಲ್ಲಾಧಿಕಾರಿಲು ಜಿಲ್ಲಾ ಮಟ್ಟಡು ಮೇಲ್ ಜವಾಬ್ದಾರಿಡು ಒಪ್ಪುವಿರು. ಈ ಬಗೆಟ್ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ನಿರ್ದೇಶಕರು ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಮಾತಾ ಜಿಲ್ಲಾಧಿಕಾರಿಗಳಿಗೂ ಓಲೆ ಬರೆತಿರು. ಜಿಲ್ಲೆಡುಪುನ ಆರೋಗ್ಯ ಸಂಸ್ಥೆಲಿನ ಮಾಹಿತಿ ಕೆಲಸ ಮಲ್ಪುನಕುಲು ಆರೋಗ್ಯ ಕಾರ್ಯಕರ್ತರಿನ ಮಾಹಿತಿನ ಕೇಂದ್ರ ಸರ್ಕಾರದ ಕೋವಿಡ್-19 ವ್ಯಾಕ್ಸಿನೇಷನ್ ಬೆನಿಫಿಷರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಪ್ಲೋಡ್ ಮಲ್ಪರೆ ತೆರಿಪಾದನು. ಅಕ್ಟೋಬರ್ 31 ಉಲೈ ಈ ಕಾರ್ಯ ಮುಗಿಪರೆ ತೆರಿಪಾದನು. ಆರೋಗ್ಯ ವ್ಯವಸ್ಥೆಡು ಕೆಲಸ ಮಲ್ಪುನಕ್ಲಿಗೂ ಬೊಕ್ಕ ಕಾರ್ಯಕರ್ತರಿಗೂ ಸುರೂತ ಹಂತಡು ಇಂಜೆಕ್ಷನ್ ಕೊರ್ಪಿರು. ಐತಾರದ ಪಾತ್ರಕತೆ ಕಾರ್ಯಕ್ರಮಟು ಕೇಂದ್ರ ಮಂತ್ರಿ ಡಾಕ್ಟರ್ ಹರ್ಷವರ್ಧನ್ ದೇಶಡು ಕೊರೋನಾ ಇಂಜೆಕ್ಷನ್ ಕೊರ್ಪುನ ಕಾರ್ಯ ಬೇಗ ಸುರು ಮಲ್ಪುಡುದು ಪಣದಿತ್ತಿರು. ಕುಡ್ಲ ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕರಾದಿತ್ತನ ಮೊಹಮ್ಮದ್ ನಜೀರೇನು ಬೆಂಗಳೂರಿಗೂ ವರ್ಗ ಮಲ್ತಿದ್ದರು. ಕುಡ್ಲಗ್ ಪ್ರಭಾರಿಯಾದ ಕುಡ್ಲ ಮಹಾನಗರ ಪಾಲಿಕೆ ಕಮಿಷನರ್ ಅಕ್ಷಯ್ ಶ್ರೀಧರ್ ಅಧಿಕಾರತೆ ತಂದಿರು.
ಮಂಗಳೂರು ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕರಾದ ಕಾರ್ಯೋಡಿತ್ತಿನ ಚಿತ್ರ ಮೊಹಮ್ಮದ್ ನಜೀರೇನು ಬೆಂಗಳೂರಿಗೂ ವರ್ಗ ಮಲ್ತಿದ್ದರು. ಕುಡ್ಲಾ ಸ್ಮಾರ್ಟ್ ಸಿಟಿದ ಪ್ರಭಾರಿ ವ್ಯವಸ್ಥಾಪಕ ನಿರ್ದೇಶಕರಾದ ಕುಡ್ಲಾ ಮಹಾನಗರ ಪಾಲಿಕೆದ ಕಮಿಷನರ್ ಅಕ್ಷಯ್ ಶ್ರೀಧರ್ ಸೋಮವಾರ ಅಧಿಕಾರದೆತ್ತೊಂಡಿರು. ಮೊಹಮ್ಮದ್ ನಜೀರ್ ಕುಡ್ಲಾ ಮಹಾನಗರ ಪಾಲಿಕೆ ಕಮಿಷನರ್ ಆದಿತ್ತದು ಅವಿತ್ತ ಒಟ್ಟುಗೂ ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕರಾದಿತ್ತರು. ಅಕ್ಷಯ್ ಶ್ರೀಧರ್ ಪಾಲಿಕೆ ಕಮಿಷನರ್ ಆದಿತ್ತದು ಆ ರೀತ ಸ್ಮಾರ್ಟ್ ಸಿಟಿಗೂ ಪ್ರಭಾರಿ ವ್ಯವಸ್ಥಾಪಕ ನಿರ್ದೇಶಕರಾತಿರು. ಅಕ್ಟೋಬರ್ 15ಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಸರಕಾರಿ ಬೇಲೆದಕ್ಲಿನ ಸಂಘದ ಸ್ವಂತ ಜಾಕೆಡ್ ಸರಕಾರಿ ಬೇಲೆದಕ್ಲಿನ ಜೋಕ್ಲಿಗೂ ಧರ್ಮಗೂ ಬರವು ಬೊಕ್ಕ ಕಂಪ್ಯೂಟರ್ ಕಲ್ಪಾಯಿರು. ಸಂಗೊಡ್ದು ಕಟ್ವನ ಕಟ್ಟ ಯೋಜನೆ ಪಾಡ್ದನ ಜಾಗೆಡು ಸ್ಮಾರ್ಟ್ ಸಿಟಿ ಯೋಜನೆ ದಕ್ಕಲು ಅನಧಿಕೃತವಾದ ಜಾಗೆ ಉಲಾಯ್ ಪಾಡೊಂದು ಹೊಸ ಕಟ್ವಣ ಕಟ್ಟೆರೆ ಪ್ರಯತ್ನ ಮಲ್ತೊಂದುಲೆರೆಂದು ದೂರ್ದು ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ಮಲ್ತದಿತ್ತಿರು. ಒಂದು ನಡತ್ತಿನ ಬೆರಿಕೆ ಮೊಹಮ್ಮದ್ ನಜೀರ್ರಿಗೆ ವರ್ಗ ಆತುಂಡು. ರಾಜ್ಯದ ಡೇಂಜರಸ್ ಡ್ರಗ್ ಹಬ್ಲೆಡ್ ಒಂಜಿ ಮಣಿಪಾಲಂದ್ ಆದುಪೋತುಂಡು. ಸುರೂತ ಸರ್ತಿ ಪೊಲೀಸರು ಸಿಂಥೆಟಿಕ್ ಡ್ರಗ್ ಜಾಲ ಒಂಜಿನೆ ನಾಡುಪತ್ತಿದ್ದರು. ಮಣಿಪಾಲ ವಿಶ್ವವಿದ್ಯಾನಿಲಯದ ಕಲ್ಪನಕ್ಲೆಗ್ ಒದಗಾವನ ಅಮಲು ವಸ್ತುಲು ತಿಕ್ಕದನಂಚ ಮೂಕುದ ಬಲ್ಲು ಪಾಡ್ತಿರು. ಒಡಿಪು ಜಿಲ್ಲೆಡು ಮಣಿಪಾಲ ಡ್ರಗ್ಸ್ ಇಸೆಯಡು ಭಾರಿ ಸುದ್ದಿ ಮಲ್ತದಿತ್ತಂಡು. ಮಣಿಪಾಲ ವಿಶ್ವವಿದ್ಯಾನಿಲಯಡು ಕಲ್ಪನಕ್ಲಿಗ್ ಡ್ರಗ್ಸ್ ಒದಗ ಒಂದು ಪನ್ಪನ ಚಿತ್ರ ಮಲ್ಲ ಜಾಲ ಒಂಜಿನ ಮಣಿಪಾಲದ ಪೊಲೀಸರು ನಾಡುಪದಿತ್ತಿರು. ಡಾಕ್ಟರ್ ನಿಟ್ಟುಡು ವಿದ್ಯಾರ್ಥಿಲಿನ ಬದುಕನು ನರಕ ಮಲ್ತೊಂದಿತ್ತಿನ ನಾಲ್ವೇರು ಪೆಡ್ಲರ್ಲಿನ ಪೊಲೀಸರು ಸ್ವಾಧೀನಗೊಂದಿತ್ತೊಂದು ಭಾರಿ ವಿಚಾರಣೆ ನಡಪವಂದುಲ್ಲೇರು. ಒಂದೊಂಜಿ ಅಂತಾರಾಷ್ಟ್ರೀಯ ಜಾಲ ಯುರೋಪಿಯನ್ ದೇಶುಲಿನ ಸಂಪರ್ಕ ಸಾಧಿಸಾದು ಅಲ್ಪಡ್ದು ಡಾಕ್ಟರ್ ನೆಟ್ಲಿನ ಆನ್ಲೈನ್ ಸೈಟ್ಲಿಡ್ದು ಸಿಂಥೆಟಿಕ್ ಡ್ರಗ್ಲಿನ ಒದಗಾವಂದಿತ್ತಿರು. ಮಣಿಪಾಲದ ಎಂಐಟಿಡ್ ಇಂಜಿನಿಯರಿಂಗ್ ಅಕೇರಿದ ವರ್ಷದ ವಿದ್ಯಾರ್ಥಿ ಯುವಾಂಶು ಜೋಶಿನ್ 15 ದಿನೋಡು ತುಂಬು 10 ದಿನ ಪೊಲೀಸರು ಆಯನ್ 11 ಡ್ರಗ್ಸ್ ಪೆಡ್ಲರ್ ಮಾಹಿತಿ ಒಟ್ಟು ಮಲ್ತಿದ್ದರು. ವಿದ್ಯಾರ್ಥಿನಿ ಸಫಾ ಬ್ರಹ್ಮಾವರದ ಮೊಹಮ್ಮದ್ ಒಡಿಪುದ ಫರಾನ್ ಪೊಲೀಸ್ ಸ್ವಾಧೀನಡುಳ್ಳೇರು. ಒಡಿಪು ಎಸ್ಪಿ ವಿಷ್ಣುವರ್ಧನ್ ಈ ಬಗ್ಗೆ ಪಾತಿರ್ದು ಮಾಹಿತಿ ಕೊರಿಯರು. 4 ಕೇಸ್ನಲ್ಲಿ ನಾವು ಈಗಾಗಲೇ ಹಲವಾರು ಅರೆಸ್ಟ್ಗಳನ್ನು ಮಾಡಿದಿರಿ. ಒಂದು ಬೈಂದೂರು ಕೇಸು, ಒಂದು ಗಂಗೊಳ್ಳಿ, ಮತ್ತು ಒಂದು ಕುಂದಾಪುರ ಟೌನು, ಮತ್ತು ಪಡುಬಿದ್ರಿ. ಈ 4 ಪ್ರಕರಣಗಳಲ್ಲಿ ನಾವು ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡಿ ಪ್ರತಿಯೊಂದು ಪ್ರಕರಣಗಳಲ್ಲಿ ನಾವು ಒಂದು ಟೋಟಲ್ 10 ಜನನ ನಾವು ಅರೆಸ್ಟ್ ಮಾಡಿದ್ದೀರಿ. ಸೊ ಫಸ್ಟ್ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದು ಕನ್ಸಂಪ್ಷನ್ ಕೇಸ್ ಅಂತ. ಆ ನಿಟ್ಟಿನಲ್ಲಿ ನಾವು ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ನಾವು ಸುಮಾರು ಒಂದು 9 ಜನ ನಾವು ಅರೆಸ್ಟ್ ಮಾಡಿದ್ದೀರಿ. ಬೈಂದೂರಿನಲ್ಲಿ 5 ಜನ ಅರೆಸ್ಟ್ ಮಾಡಿದಿರಿ, ಗಂಗೊಳ್ಳಿನಲ್ಲಿ 4 ಜನ ಅರೆಸ್ಟ್ ಮಾಡಿದಿರಿ, ಕುಂದಾಪುರ ಟೌನ್ನಲ್ಲಿ 2 ಮತ್ತು ಪಡುಬಿದ್ರಿನಲ್ಲಿ 5 ಜನ. ಇಷ್ಟು ಜನ ನಾವು ರಿವರ್ಸ್ ಇನ್ವೆಸ್ಟಿಗೇಷನ್ ಮುಖಾಂತರ ನಾವು ತನಿಖೆ ಮಾಡ್ತಾ ಅವರಿಗೆ ಅರೆಸ್ಟ್ ಮಾಡಿದಿರಿ. ಇನ್ನೂ ಸುಮಾರು ಜನ ಅರೆಸ್ಟ್ ಮಾಡೋದು ಬಾಕಿ ಇದೆ. ಮಣಿಪಾಲುಡು ಸುಮಾರು 50 ಹೆಚ್ಚ ದೇಶಲಿನ ವಿದ್ಯಾರ್ಥುಲು ಕಲ್ತೊಂದುಲೇರು. ಕೊರೋನಾ ಸೀಕ್ ತೋಚಿನ ಪೊರ್ತುಡು ಕಲ್ಪನಕ್ಲಿಗ್ ಊರುಗು ಪೋಂಡಲ ಡ್ರಗ್ಸ್ ಪೆಡ್ಲರ್ ನಕಲು ಪಿದಾಯಿ ದೇಶೊಡ್ದು ಸಿಂಥೆಟಿಕ್ ಡ್ರಗ್ ತರ್ಪಾಳೊಂದಿತ್ತೇರು. ಇತ್ತೆ ಪೊಲೀಸ್ ಕಾರ್ಯಾಚರಣೆಡ್ಲ 73,29,000 ರೂಪಾಯಿ ಬೆಲೆತ ಡ್ರಗ್ಸ್ ತಿಕ್ಕದಂಡು 540 ಗ್ರಾಂ ತೂಕದ ಸಾರತ್ತ 14 ಮಾತ್ರೆ, ಒಂಜಿ ಸಾರ LSD ಸ್ಟಮ್ಸ್, ಬ್ರೌನ್ ಶುಗರ್ ಬೊಕ್ಕ ಹೈಡ್ರೋವೀಡ್ ಸ್ವಾಧೀನಗೊದ್ದೆತ್ತೊಂದು ತನಿಖೆ ಸಾಗುತ್ತುಂಡು. ಸುರತ್ಕಲ್ದ NITK ಆಂಗ್ಲ ಮಾಧ್ಯಮ ಶಾಲೆಡು 5ನೇ ಕ್ಲಾಸ್ಡ್ ಕಲ್ತೊಂದಿಪ್ಪುನ ಚಾರ್ವಿ ಎಸ್ ದೇವಾಡಿಗ ನಾಟ್ಯುಡು ಎಲ್ಲಿಯ ಪ್ರಾಯೋಡೆ ಮಲ್ಲ ಸಾಧನೆ ಮಲ್ತದಲು. ಮಾರ್ನಿಮಿದ ಈ ಪುಣ್ಯ ಕಾಲುಡು ದುರ್ಗೆ, ಶಾರದೆ, ಲಕ್ಷ್ಮೀ ದೇವರಿನ ದುತ್ತೈತುಡು ಚಾರ್ವಿ ಮಿನ್ಕದಲು. ಅವೇನು ಶಶಿ ಹಳೆಯಂಗಡಿ ಕೆಮರುಡೋ ಪತ್ತದಿದು ಚಾರ್ವಿನ ಕಲಾಚಾತುರ್ಪದ ಪ್ರದರ್ಶನ ಮಲ್ಪಾದಿರು. ನಿಕುಲಿತೆ ತೂವೊಂದು ಪುನವು ಶ್ರೀ ದುರ್ಗೆ, ಶಾರದೆ ಬೊಕ್ಕ ಸಿರಿ ಲಕ್ಷ್ಮಿನ ಸ್ವರೂಪಲು. ಒಂದು ಕಲೆಗಾರೆ ಬುಡ್ಪಾಯಿನ ಚಿತ್ರಪಟ ಅತ್ತು. ಒಂದು ನಾಟ್ಯ ಕಲಾವಿದೆ ಎಲ್ಲಿಯ ಪ್ರಾಯುಧ ಚಾರ್ವಿ ಎಸ್ ದೇವಾಡಿಗ ಮಲ್ತಿನ ಸಾಧನೆ.
ಸುರತ್ಕಲ್ ಮುಕ್ಕದ ಸುಶೀಲ್ ಕುಮಾರ್ ಬೊಕ್ಕ ವಿಜಯಲಕ್ಷ್ಮಿ ಮುಕುಲಿನ ಮಗಳು ಚಾರ್ವಿ ಎಸ್ ದೇವಾಡಿಗ ಎನ್ಐಟಿಕೆ ಆಂಗ್ಲ ಮಾಧ್ಯಮ ಶಾಲೆಡ್ 5ನೇ ಕ್ಲಾಸ್ ಕಲ್ತೊಂದುಳ್ಳಲು ಎಲ್ಯ ಪ್ರಾಯಡೆ ನಾಟ್ಯದ ಬಗೆಟ್ ಅಭಿಮಾನದಿ ಒಂದು ಭಾರತಿ ಸುರೇಶ್ ಬೊಕ್ಕ ಶಿವಾನಿ ಸುರತ್ಕಲ್ ಮುಕುಲಿಡ್ದು ನಾಟ್ಯ ಕಲ್ತದು ಬಿರ್ಸದಿಂದ ಪನ್ಪ ಒಂದಳು ಬೇತೆ ಬೇತೆ ಸಂಘ ಸಂಸ್ಥೆಲಿಡ್ದು ಪ್ರಶಸ್ತಿ ಪುರಸ್ಕಾರಗಳನ್ನು ಎಲ್ಯ ಪ್ರಾಯೋಡೆ ಪಡವನ್ನ ಚಾರ್ವಿ ಎಸ್ ದೇವಾಡಿಗ ತನ್ನವೇ ಆಯಿನ ಯೂಟ್ಯೂಬ್ ಚಾನಲ್ ಶುರು ಮಲ್ತದು ಅವೇತೋ ಅಭಿಮಾನಿಲೆನು ಪಡೆತಳು ಚಾರ್ವಿನ ಶ್ರೀದೇವಿ ಶಾರದೆ ಲಕ್ಷ್ಮಿ ಸ್ವರೂಪಳಿನು ಶಶಿ ಹಳೆಯಂಗಡಿ ಅರಿನ ಕೆಮರಡು ಪತ್ತದಿತ್ತಿರು 6 ದಿತ್ತಿನ ಚಿತ್ರಪಟೋಕ್ಲೆಡ್ ಭಾರಿ ಜನಮೆಚ್ಚುಗೆ ಬೈತಂಡು ಚಾರ್ವಿಗ್ ಲಲಿತ ಕಲಾ ಆರ್ಟ್ಸ್ದ ಧನ್ಪಾಲ್ ಶೆಟ್ಟಿಗಾರ್ ವೇಷಭೂಷಣಲಿನ ವ್ಯವಸ್ಥೆ ಮಲ್ತದಿತ್ತದು ಉಷಾ ಅಮೀನ್ ವಸ್ತ್ರಾಲಂಕಾರ ಮಲ್ಪಾದಿತ್ತಿರು ದಕ್ಷಿಣ ಕನ್ನಡ ಜಿಲ್ಲೆಡು ಏಪತೂಂಡಲ ಅಕ್ರಮವಾದ ಕೈಕಂಚಿಲೇನ ಸಾಗಾವನ ಕಂಡದು ಕೊನಪುನ ಸಂಗತಿಲು ವರದಿ ಯಾವೊಂದೇ ಉಂಟು ಪೊಲೀಸರು 10 ದಿನ ಕೈಕಂಚಿಲೆಗ್ಲ ಒಂಜಿ ನಿಲೆ ಪನ್ಪುನವು ಇಜ್ಜಂದೆ ಆದಿತ್ತಂಡು ಈ ಬಗೆಟ್ ಎಡ್ಡೆ ಕೆಲಸಗೂ ಚಿಂತನೆ ಮಲ್ತನ ಎನ್ಎಂಪಿಟಿ ಸಂಸ್ಥೆ 5 ಎಕರೆ ಜಾಗೆಡು ಗೋಶಾಲೆ ಕಟ್ಟಿರೆ ಉಮೇದು ಉಂಟು ದಿನನಿಚ್ಚಲ ಅಕ್ರಮ ಕೈಕಂಚಿಲೇನು ಸಾಗವನ ಸುದ್ದಿ ಕೈಕಂಚಿಲೇನು ಕಂಡದು ಒಟ್ರಾಸಿ ಗಾಡಿಲೆಡು ದಿಂಜಾದು ಸಾಗವನ ಆ ಸ್ಥಿತಿಗತಿನ ತುಯರನೆ ಸಾಧ್ಯ ಇಜ್ಜಿ ಅಂಚಾದು ಪೋತುಂಡು ಕೈಕಂಚಿಲೇನು ಪಂಡದು ಏತೋ ಸರ್ತಿ ಪೆಟ್ಟು ಮುಟ್ಟ ಲಡಾಯಿ ನಡತನಲ ಉಂಡು ವಾ ಮೂಕುದ ಬಲ್ಲು ಪಾಡ್ಯರೆ ಪುನೆಂಡಲ ಅಕ್ರಮ ಕೈಕಂಚಿಲೇನು ಸಾಗವನ ಉಂತಾಯರೆ ಸಾಧ್ಯ ಆತಿಜಿ ಪೊಲೀಸರು ವಾಕ್ರಮದ ತೊಂಡಲ ಕೈಕಂಜಿ ಕಳ್ವೆರು ಹೆಚ್ಚೊಂದೇ ಉಳ್ಳೇರು ಉಳ್ಳಾಲ ಕೊಣಾಜೆ ದೇರ್ಲಕಟ್ಟೆ ಸುರತ್ಕಲ್ ಬೆದ್ರಾ ಬಂಟ್ವಾಳ ಪ್ರದೇಶಲೆಡು ಅಕ್ರಮವಾಯಿನ ಇಂಚಿತ್ತಿನ ಏತೋ ಕೇಸ್ಲೆನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ನಾಡಪತ್ತಿದ್ದರು ಸುರತ್ಕಲ್ ಪಣಂಬೂರು ಸುತ್ತಮುತ್ತಲು ತಿರ್ಗೊಂದು ಪುನಚಿತ್ತಿನ ಕೈಕಂಚಿಲು ಸುಲಾಬುಡು ಕಂಡುಳಿನ ಕೈಕ್ ತಿಗಲ್ದು ಪೂರ್ವ ಈ ಮಾತ ಬಗೆಟ್ ಬಜರಂಗ ದಳದ ಕಾರ್ಯಕರ್ತರು ನವಮಂಗಳೂರು ಬಂದರ್ ಟ್ರಸ್ಟ್ ದಕ್ಲಿಗ್ ಭಿನ್ನೈತೊನಗ ಬಂದರ್ ದಕ್ಲು ಗೋಶಾಲೆ ಮಲ್ಪುನ ಬಗೆಟ್ ತೆರಿಪಾದಿರು ಒಟ್ಟು 5 ಎಕರೆ ಜಾಗಡು ಗೋಶಾಲೆ ಮನ್ಪರೆ ಸಂಕಲ್ಪ ಮಲ್ತದಿದ್ದರು ಕೆಲ ಸಮಯಗಳ ಹಿಂದೆ ನಮ್ಮ ಪ್ರಮುಖರು ಎನ್ಎಂಪಿಟಿಯ ಕೆಲ ಪ್ರಮುಖರನ್ನು ಭೇಟಿಯಾಗಿ ಅವರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಎನ್ಎಂಪಿಟಿ ಆ ಮ್ಯಾಂಗ್ಳೂರು ಪೋರ್ಟ್ ಟ್ರಸ್ಟ್ ಏನಿದೆ ಅವರೇ ಅಲ್ಲಿ ಸೇರಿಕೊಂಡು ಒಂದು ಗೋ ಶಾಲೆಯನ್ನು ಓಪನ್ ಮಾಡುವ ಮುಖಾಂತರ ಅಲ್ಲೇ ಇರತಕ್ಕಂಥ ಗೋವಿಗೆ ಸಂರಕ್ಷಣೆಯನ್ನು ನೀಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಪ್ರಮುಖರು ಹೋಗಿ ಆ ಮಂಗಳೂರು ಬಂದರು ಮಂಡಳಿಯ ಪ್ರಮುಖರಲ್ಲಿ ಮಾತಾಡಿದಾಗ ನಮಗೆ ಅತ್ಯಂತ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಆದಷ್ಟು ಬೇಗ ಎನ್ಎಂಪಿಟಿಯ ಒಳಗಡೆ ಒಂದು ಸಣ್ಣ ಗೋಶಾಲೆಯನ್ನು ತೆರೆಯುವಲ್ಲಿಗೆ ಆ ಎನ್ಎಂಪಿಟಿಯ ಎಲ್ಲ ಅಧಿಕಾರಿಗಳು ಯಾರಿದ್ದಾರೆ ಅವರು ನಮಗೆ ಆಶ್ವಾಸನೆಯನ್ನು ಕೂಡ ನೀಡಿದ್ದಾರೆ. ಅಕ್ರಮ ಕೈಕಂಚಿಲೇನು ಸಾಗಾವನ ಬಗೆಟ್ ಕರ್ನಾಟಕ ರಾಜ್ಯ ಪ್ರಾಣಿ ಕಲ್ಯಾಣ ಮಂಡಳಿ ಏವ್ರ ತೋಜಾವನುಂಡು ಜಿಲ್ಲಾಡಳಿತ ಬೊಕ್ಕ ಮೇ 2 ಚರ್ಚಲ ಮಲ್ತದಿಡು ಸರ್ಕಾರಗೂ ಓಲೆ ಬರೆದು ಕೈಕಂಚಿಲೆಗೂ ಸರಿಯಾಯಿನ ವ್ಯವಸ್ಥೆ ಮಲ್ಪರೆ ಬೊಕ್ಕ ಕಠಿಣ ಕಾನೂನು ಕ್ರಮ ಜಾರಿಗೆ ಭಿನ್ನಾಯಿತೊಂದುಂಡು ಕರ್ನಾಟಕ ರಾಜ್ಯ ಪ್ರಾಣಿ ಕಲ್ಯಾಣ ಮಂಡಳಿ ಸದಸ್ಯರ ವಿನಯ್ ಎಲ್ ಶೆಟ್ಟಿ ಈ ಬಗೆಟ್ ಪಾತಿರ್ದು ಅಭಿಪ್ರಾಯ ತೆರಿಪಾದಿರು. ಈ ಬೀಡಾಡಿ ದನಗಳು ಸಾಕಷ್ಟು ಇದೆ. ಈಗಾಗಲೇ ಸರ್ಕಾರಕ್ಕೆ ನಾನು ಪತ್ರವನ್ನು ಕೂಡ ಬರೆದಿದ್ದೇನೆ. ಅದರ ಮೂಲಕ ತಿಳಿಸಿದ್ದೇನೆ ಅಂತ ಹೇಳಿದರೆ ಇದನ್ನು ಯಾವುದಾದ್ರೂ ಒಂದು ವ್ಯವಸ್ಥೆಯಲ್ಲಿ ಮಾಡಬೇಕಂತ ಹೇಳುವಂಥದ್ದು. ಮಹಾನಗರ ಪಾಲಿಕೆಯ ಮೇಯರ್ ಅವರ ಹತ್ರ ಕೂಡ ನಾನು ಚರ್ಚೆ ಮಾಡಿದ್ದೇನೆ. ಇದಕ್ಕೊಂದು ಸೂಕ್ತವಾದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕಂತೇಳಿ. ಯಾಕೆಂತ ಹೇಳಿದರೆ ಗೋಕಳ್ಳತನ ಮತ್ತು ಕರುಗಳ ಕಳ್ಳತನ ಅವ್ಯಾಹತವಾಗಿ ನಡೀತಾ ಇರೋದು, ಅಲ್ಲಿ ಸುತ್ತಮುತ್ತಲಿನ ಕರುಗಳು ಮತ್ತು ದನಗಳು ಕಮ್ಮಿ ಆಗೋದು ನಮಗೆ ಗಮನಕ್ಕೆ ಬಂದಿದೆ. ಎನ್ಎಂಪಿಟಿ ಅವರು ಕೂಡ ಇದಕ್ಕೆ ಸ್ವಲ್ಪ ಸಹಕಾರವನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ಅವರ ಪಬ್ಲಿಕ್ ಫಂಡಿಂದ ಅಲ್ಲಿ ಒಂದು 5 ಎಕರೆ ಜಾಗದಲ್ಲಿ ಗೋಶಾಲೆಯನ್ನು ನಿರ್ಮಾಣ ಮಾಡುವಂತ ಹೇಳುವಂಥ ಒಂದು ಪ್ರಾಜೆಕ್ಟ್ ತಯಾರು ಮಾಡಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಆಗ್ತದೆ ಅಂತ ಹೇಳುವಂಥದ್ದು ನಮ್ಮ ನಂಬಿಕೆ. ಬಿಸಿ ರೋಡ್ದ ಮಿನಿ ವಿಧಾನಸೌಧಡು ಉಪ್ಪುನ ಬಂಟ್ವಾಳ ತಾಲೂಕು ಆಫೀಸ್ಡ್ ವಾಸ್ತು ದೋಷ ಉಂಡೊಂದು ಪ್ರಶ್ನೆ ಚಿಂತನೆ ತೆರಿತು ಬೈದಿಡು ಅಂಚಾದು ಜಿಲ್ಲಾ ಪಂಚಾಯತ್ ಸದಸ್ಯರು ಎಂ ತುಂಗಪ್ಪ ಬಂಗೇರ ದುಂಬಾಳ್ತಿಡು ಬಿಸಿ ರೋಡ್ದ ರಕ್ತೇಶ್ವರಿ ಸನ್ನಿಧಿಡು ಮಹಾ ಮೃತ್ಯುಂಜಯ ಹೋಮ ನಡಪಾಯಿರು.
ಕರಿನ ಕೆಲವು ತಿಂಗಳು ದುಂಬು ಬಂಟ್ವಾಳ ತಾಲೂಕು ಆಫೀಸ್ದ ಈರ್ವೇರು ಒತ್ತು ತಹಶೀಲ್ದಾರರು ಉಷರಿಜ್ಜಂದೆ ಅದು ತೀರ್ದಿರು ಅಂಚಾದು ಬಿಸಿ ರೋಡ್ದ ಮಿನಿ ವಿಧಾನಸೌಧಡು ಒಪ್ಪುನ ತಾಲೂಕು ಆಫೀಸ್ ಬಗೆಟ್ಟು ಜಿಲ್ಲಾ ಪಂಚಾಯತ್ ಸದಸ್ಯರು ಎಂ ತುಂಗಪ್ಪ ಬಂಗೇರ ಮುದಂಬಾಳ್ತಿಡು ಪ್ರಶ್ನೆ ಚಿಂತನೆ ನಡಪಾದಿದ್ದರು ತಾಲೂಕು ಆಫೀಸ್ಡು ವಾಸ್ತು ದೋಷ ಉಂಡೊಂದು ಪ್ರಶ್ನೆ ಚಿಂತನೆ ತೆರೆದು ಬೈದಂಡು ಅಂಚಾದು ವೆಂಕಟರಮಣ ಮುಚ್ಚಿನಾಯರಿನ ಪ್ರಶ್ನೆ ಚಿಂತನೆದಂಚ ಎಂ ತುಂಗಪ್ಪ ಬಂಗೇರ ದುಂಬಾಳ್ತಿಡು ಬಿಸಿ ರೋಡ್ದ ರಕ್ತೇಶ್ವರಿ ಸನ್ನಿಧಿಡು ಮಹಾಮೃತ್ಯುಂಜಯ ಹೋಮ ಅಟ್ಟನೆ ಮಲ್ತದೆ ಒಡಿಪು ಚಂದ್ರಮೌಳೀಶ್ವರ ದೇವಸ್ಥಾನದ ಮನೋಹರ ತಂತ್ರಿಳಿನ ವೈದಿಕ ವಿಧಿ ವಿಧಾನಗಳು ಹೋಮ ನಡೆತದೆ. ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಸದಸ್ಯರು ಪಾಲ್ಗೊಂಡಿದ್ದರು. ಅಕೇರಿಗೂ ಕೊಡರ ಮಲ್ಲ ಸುದ್ದಿಲು ಅಂತಾರಾಷ್ಟ್ರೀಯ ಭೇಟಿ ಬಚಾವೋ ಭೇಟಿ ಪಡಾವೋ ಕಾರ್ಯಕ್ರಮದ ಲೆಕ್ಕೊಡು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪುಂಜೋಕ್ಲಿನ ದಿನಾಚರಣೆ ನೂದೆಟ್ಟು ನೂದು ಪಾಸಾಯನ ಸರ್ಕಾರಿ ಅನುದಾನದ ಮಲ್ಲ ಶಾಲೆಲೆಡು ಮರ್ಯಾದೆ. ರಾಜ್ಯಡು ಕೊರೋನಾ ಇಂಜೆಕ್ಷನ್ ಕೊರಿಯರ ಅಟ್ಟಣೆ ಸುರೂತ ಹಂತಡು ಆರೋಗ್ಯ ಸೇವೆಡು ಪ್ರಕ್ಲಿಗೂ ಆರೋಗ್ಯ ಕಾರ್ಯಕರ್ತರಿಗೂ ಮರ್ದು ಜಿಲ್ಲಾಧಿಕಾರಿಗಳಿಗೂ ಓಲೆ ಬರೆಯಿನ ಡಾಕ್ಟರ್ ಅರುಂಧತಿ ಚಂದ್ರಶೇಖರ್. ಕೊರೋನಾ ಮಾರ್ಗಸೂಚಿದ ಪೊರ್ತೂರು ಜನಕ್ಲೆಗೂ ನಮ್ಮ ಕುಡ್ಲಡ್ದು ಇಲ್ಲಡೆ ಕುಲ್ಲುದು ತೂಪಿನ ಕಾರ್ಯಕ್ರಮ ಬೆರ್ಮೆದ ಸಂಗತಿ ಮೂಜನೆ ದಿನದ ದಸರಾ ವೈಭವ ಉದಿಪನ ಮಲ್ತದು ವೇದವ್ಯಾಸ ಕಾಮತ್. ಒಟ್ರಾಸಿ ತಿರ್ಗೊಂದಿಪ್ಪುನ ಕೈಕಂಚಿಲೆಗೂ ಒಂಜಿನಿಲೆ ನವಮಂಗಳೂರು ಬಂದರ ಟ್ರಸ್ಟ್ ಹಿಡಿದು 5 ಎಕರೆ ಜಾಗಿಡು ಗೋಶಾಲೆ ಕಟ್ಟಿಯರ ಚಿಂತನೆ. ಇಡೆಗೆ ಇನಿತಾ ತುಳು ವಾರ್ತೆಲ ಮುಗಿಂಡು ನನ್ನ ಲಾತ್ ಸುದ್ದಿಗಾದ ತೂ ಒಂದು ಪ್ಲೇ ನಮ್ಮ ಕುಡ್ಲ 24/7.